ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತು ಎಲ್ಲರೂ ಏನು ಮಾಡ್ತಿದ್ದೀರಾ? ನೀವು ಫೋನ್ ಮಾಡ್ತೇನೆ ಅಂತ ನಂಬರೆಲ್ಲ ತಗೊಂಡಿದ್ದೀರಾ, ನಂಬರ್ ಫೋನ್ ಮಾಡಲಿಲ್ಲ. ವಿಡಿಯೋ ನೋಡ್ತಿದ್ದೀರಾ? ಹೇಗಿದ್ದೀರಾ ಎಲ್ಲರೂ? ಬ್ಯಾಂಗ್ಳೂರಿನವರು, ಕೊಪ್ಪದವರು ಎಲ್ಲ ಹೇಗಿದ್ದೀರಾ? ನಿಮಗೋಸ್ಕರ ನೋಡಿ ಒಂದು ದಿನ ಕನ್ನಡ, ಒಂದು ದಿನ ತುಳು ಹಾಕ್ತಿದ್ದೇನೆ. ನಮ್ಮ ತುಳುವಿನವರೆಲ್ಲ ತುಳುವಲ್ಲೇ ಹಾಕಿ ಅಂತ ಕೇಳ್ತಿದ್ದಾರೆ. ಆದರೂ ಒಂದು ದಿನ ಕನ್ನಡ, ಒಂದು ದಿನ ತುಳು ಹಾಕ್ತಿದ್ದೇನೆ. ಹಾಗೆ ಇವತ್ತು ಸ್ನಾನ ಮಾಡಿ ಬಂದು ಅಡುಗೆ ಮಾಡುವ ಅಂತ ಹೊರಟಿದ್ದೇನೆ. ಅಡುಗೆ ಮಾಡುವ ನೋಡಿ. ಅಂಗಡಿಯಿಂದ ನಾವೆಲ್ಲ ಸಾಮಾನೆಲ್ಲ ತರ್ತೇವೆ. ಒಂದು ಬಟ್ಟೆ ಅಂಗಡಿಯಿಂದ ಮತ್ತು ಬೇರೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ತರ್ತೇವೆ. ಅಂಥ ಕವರ್ ಏನಾದರೂ ಇದ್ದರೆ ಎಲ್ಲ ಬಿಸಾಡೋದಕ್ಕಿಂತ ಒಂದೆರಡು ಇಟ್ಕೊಂಡ್ರೆ ನೋಡಿ, ಈ ರೀತಿ ಉರುಳಿ ಹೆಸರು ಎಂತಾದರೂ ನಮಗೆ ನೆನೆಸಿಟ್ಟದನ್ನ ಹಾಕಿಡ್ಲಿಕ್ಕಾಗುತ್ತೆ. ಹಾಗೆ ನಾನೊಂದು ಚೀಲದಲ್ಲಿ ನಿನ್ನೆ ಬೆಳಿಗ್ಗೆ ಮೊನ್ನೆ ನೆನೆಲಿಕ್ಕೆ ಹಾಕಿ ನಿನ್ನೆ ಬೆಳಿಗ್ಗೆ ನೆನೆಸಿದ್ನ ಇದು ಈ ಚೀಲದಲ್ಲಿ ಹಾಕಿಟ್ಟಿದ್ದೇನೆ. ನೋಡಿ, ಈ ರೀತಿ ಉರುಳಿ ಮೊಳಕೆ ಬಂದಿದೆ ಒಂದೇ ದಿನಕ್ಕೆ. ನಿನ್ನೆ ಬೆಳಿಗ್ಗೆ ಕಟ್ಟಿಟ್ಟದ್ದು ಇವತ್ತಿಗೆ ಚೆನ್ನಾಗಿ ಮೊಳಕೆ ಬಂದಿದೆ. ನೋಡಿ, ಇಷ್ಟು ಉದ್ದ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಮೊನ್ನೆ ಕೇಳಿದ್ರಲ್ಲ ಉರುಳಿ ಕೂಡ ಮಾಡಿ ಅಂತ, ಹಾಗೆ ಉರುಳಿನ ಮೊಳಕೆ ಬರೆಸಿ ಇವತ್ತು ಮಾಡ್ತಾ ಇದ್ದೇನೆ. ಇದು ನಾನು ಕುಕ್ಕರಲ್ಲಿ ಇಡುವುದಿಲ್ಲ, ಹಾಗೆ ಒಂದು ಬೇಯಲಿಕ್ಕೆ ಇಡುವ. ನಾವು ಹೀಗೆ ಕಟ್ಟಿಟ್ಟದನ್ನ ಹಾಗೆ ಹಾಕ್ಕೊಳ್ಬಾರ್ದು. ಅದು ಒಂದು ತೋಪಿಗೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಅದರ ಮೇಲೆ ಇರುವೆ ಅದು ಇದು ಹರಿದಾಡ್ತದಲ್ಲ, ಅದಕ್ಕೆ. ಮತ್ತು ಹೊಟ್ಟು ಇದ್ದರೆ, ಅದರ ಸಿಪ್ಪೆ ಏನಾದರೂ ಬಿಟ್ಟಿದ್ದರೆ ಅದನ್ನೆಲ್ಲ ತೆಗಿಲಿಕ್ಕೇನೂ ಆಗ್ತದೆ. ಹಾಗಾಗಿ ನಾನು ಮತ್ತೊಮ್ಮೆ ತೊಳಿತೇನೆ. ಮತ್ತೊಮ್ಮೆ ತೊಳೆದಾದ್ಮೇಲೆ ತೊಳೆದು ನೀರು ತೆಗೆದು ಮತ್ತು ಅದನ್ನು ನಾವು ಬೇಯಲಿಕ್ಕೆ ಇಡಬೇಕು, ಬೇರೆ ನೀರು ಹಾಕಿ. ಹಾಗೆ ಕಪ್ಪು ಇದ್ದದಿದ್ದರೆ ಎಲ್ಲ ತೆಗಿಬೋದು. ಹಾಗೆ ನಾನು ಇದ್ದರೆ ತೆಗಿತೇನೆ, ಇಲ್ಲದಿದ್ದರೆ ಇಲ್ಲ. ನೋಡಿ, ಈ ರೀತಿ ಇದ್ದದನ್ನೆಲ್ಲ ತೆಗಿಬೇಕಾಗ್ತದೆ. ನಮಗೆ ಚೆಂದ ಆಗೋದಿಲ್ಲಲ್ಲ, ಅದಕ್ಕೆ ಕಪ್ಪುದಿದ್ರೆಲ್ಲ ತೆಗೆದ್ರೆ ಚೆಂದ ಆಗ್ತದೆ. ಹಾಗೆ ಇದನ್ನು ನಾವಿನ್ನೂ ಒಂದು ಸಲ ತೊಳೆದು ಬೇರೆದಕ್ಕೆ ಹಾಕ್ಕೊಂಡು ಆಮೇಲೆ ಪಾತ್ರಕ್ಕೆ ಹಾಕಿ ನೀರು ಹಾಕ್ಕೊಳ್ಬೇಕು. ಈ ರೀತಿ ತೆಗಿಬೇಕೆಲ್ಲ, ಚೆಂದ ಮಾಡಿ ತೆಗೆಯುವ. ತೊಳೆದು ತೋಪಿಗೆ ಹಾಕ್ಕೊಳ್ಳುವ. ಈಗ ತೋಪಿಗೆ ಹಾಕ್ಕೊಂಡೆ. ಈಗ ಅದಕ್ಕೆ ಎಷ್ಟು ಬೇಕು ಬೇಯಲಿಕ್ಕೆ ಅಷ್ಟು ನೀರು ಹಾಕ್ಕೊಳ್ಳುವ. ನೀರು ಹಾಕ್ಕೊಂಡು ಈಗ ಉಪ್ಪು ಹಾಕೋದು ಬೇಡ, ಯಾಕಂದರೆ ಮತ್ತೆ ಹಾಕುವ ಸ್ವಲ್ಪ ಲೇಟಾಗಿ. ಇದಕ್ಕೆ ನಾವು ಬೇರೆ ಏನು ಬೇಕು ಅದು ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಬೇಯಲಿಕ್ಕೆ ಇಟ್ಟೆ, ಬೇಯಲಿಕ್ಕಿಟ್ಟೆ. ಈಗ ಅದಕ್ಕೊಂದು ಫ್ಲವರ್ ಹಾಕುವ ಅಂತ. ಸ್ವಲ್ಪ ಫ್ಲವರ್ ಇತ್ತು ತಂದದ್ದು, ಕಾಲಿಫ್ಲವರ್. ಹಾಗಾಗಿ ಇದನ್ನೊಂದು ಕಟ್ ಮಾಡಿಕೊಳ್ಳುವ. ಚೆಂದ ಮಾಡಿ ಕಟ್ ಮಾಡಿಕೊಂಡು, ಅಂದರೆ ಉಪ್ಪಿನ ನೀರಲ್ಲಿ ಹಾಕಬೇಕು ನಾವು. ಹಾಳಿಲ್ಲದಿದ್ದರೂ ಕೂಡ ಉಪ್ಪಿನ ನೀರಲ್ಲಿ ಹಾಕ್ಕೊಳ್ಬೇಕು. ನಾನು ಒಂದು ಪಾತ್ರೆಯಲ್ಲಿ ಉಪ್ಪಿನ ನೀರು ಇಟ್ಕೊಂಡಿದ್ದೇನೆ. ಈಗಾಗಲೇ ಉಪ್ಪಿನ ನೀರನ್ನು ಒಂದು ಪಾತ್ರೆಯಲ್ಲಿ ನೋಡಿ ಇಟ್ಟಿದ್ದೇನೆ. ಅದಕ್ಕೆ ನಾನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಕಿವುಚಿ ಚೆನ್ನಾಗಿ ತೊಳೆಯುವ. ಒಂದೆರಡು ಸಲ ಚೆನ್ನಾಗಿ ತೊಳೆದು ತೆಗೆಯುವ. ಚೆಂದ ಮಾಡಿ ಕಿವುಚಬೇಕು. ಚೆಂದ ಕೊಳೆ ಇದ್ದರೆ, ಅದರಲ್ಲಿ ಧೂಳಿದ್ದರೆ ಅಲ್ಲ ಎಂತ ಅದೆಲ್ಲ ಚೆನ್ನಾಗಿ ಕಿವುಚಿ ಉಪ್ಪಿನ ನೀರಲ್ಲಿ ಫಸ್ಟೊಮ್ಮೆ ತೊಳಿಬೇಕು. ಚೆಂದ ಮಾಡಿ ತೊಳೆದಾದ್ಮೇಲೆ ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳುವ. ಎರಡು ಸಲ ತೊಳೆದಾದ್ಮೇಲೆ ಬೇರೆ ಪಾತ್ರಕ್ಕೆ ಹಾಕ್ಕೊಂಡೆ. ಈಗ ನಾವು ಬೇಯಲಿಕ್ಕಿಟ್ಟಂಥ ತೋಪಿಗೆ ನಾವು ಈಗ ಇದಕ್ಕೆ ಟೊಮೆಟೊ ಎಲ್ಲ ಹಾಕಲಿಲ್ಲ ಅಲ್ಲ, ಈಗ ಸ್ವಲ್ಪ ಟೊಮೆಟೊ ಹಾಕಿಕೊಳ್ಳುವ. ಒಂದು ಕಪ್ಪಷ್ಟು ಟೊಮೆಟೊ, ಕಟ್ ಮಾಡಿದ ಒಂದು ಕಪ್ಪಷ್ಟು ಟೊಮೆಟೊ. ಹಾಗೆ ಸ್ವಲ್ಪ ನೀರುಳ್ಳಿ, ಒಂದು ಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಸಾಕು, ತೊಂದರೆ ಇಲ್ಲ. ಎಷ್ಟು ಬೇಕಷ್ಟು ಒಂದು ಹಾಕ್ಬೋದು ಬೇಕಾದರೆ. ಒಂದು ಟೊಮೆಟೊ, ನೀರುಳ್ಳಿ, ಹಾಗೆ ಒಂದು ಕಾಯಿ ಮೆಣಸು, ಫ್ಲೇವರಿಗೋಸ್ಕರ ಮಾತ್ರ, ಖಾರಕ್ಕಲ್ಲ. ಹಾಗೆ ಒಂದು ಮೆಣಸು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಮಚ್ಚಿಕೊಂಡು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಹಾಗೆ ನಾನೊಂದು ತೋವೆ ಮಾಡುವ ಅಂತಿದ್ದೇನೆ. ಈ ತೋವೆ ಮಾಡಲಿಕ್ಕೆ ಒಂದು ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ಕುಕ್ಕರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳುವ. ಬೇಳೆಗಳನ್ನೆಲ್ಲ ನಾವು ಯಾಕೆ ತೊಳೆದುಕೊಳ್ಳೋದು ಅಂದರೆ, ನಿಮಗೆ ಗೊತ್ತುಂಟು, ಅದು ಹಾಳಾಗದ ಹಾಗೆ ಸ್ಪ್ರೇ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ನಾವು ಚೆನ್ನಾಗಿ ತೊಳೆದು ಅದರ ನೀರು ತೆಗೆದು ಮತ್ತೆ ಬೇಕಾದಷ್ಟು ನೀರು ಹಾಕಿ ನಾವು ಬೇಯಲಿಕ್ಕೆ ಇಡಬೇಕಾಗ್ತದೆ. ಹಾಗೆ ಒಂದು ಸಲ ತೊಳೆದು ತೆಗೆಯುವ ನೀರು. ಈಗ ತೊಳೆದಾಯಿತು. ಈಗ ಇದನ್ನು
ಇದಕ್ಕೆ ನಾವು ಅರಶಿನ ಹಾಕಿದೆ ಸ್ವಲ್ಪ. ಹಾಗೆ ಎಲ್ಲರೂ ಟೊಮೆಟೊ ಹಾಕೋದಿಲ್ಲ, ಆದರೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಟೊಮೆಟೊ, ಹಾಗೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕಾಯಿ ಮೆಣಸು ಮತ್ತು ನೀರುಳ್ಳಿ ಹಾಕ್ಕೊಳ್ಳುವ. ಮತ್ತು ಇದಕ್ಕೆ ತುಂಬ ಮಸಾಲೆ ಎಲ್ಲ ಬೇಡ, ಯಾಕಂದರೆ ತುಂಬ ಮಸಾಲೆ ಹಾಕಿದ ತಕ್ಷಣ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು, ಬೇಳೆ ಹಾಕಿ ಎಷ್ಟು ಬೇಕು ನೀರಷ್ಟು ನೀರನ್ನು ಸೇರಿಸಿಕೊಳ್ಳುವ ಈಗಲೇ. ಅದಕ್ಕೆ ಬೇಕಾದಷ್ಟು ನೀರು ಮತ್ತೆ ಸೇರಿಸೋದು ಬೇಡ, ಈಗಲೇ ಸೇರಿಸಿಕೊಳ್ಳುವ. ಇದನ್ನು ಈಗ ಎಷ್ಟು ಬೇಕು ನೀರು ಹಾಕಿ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದು ಆಗ ತೋಪಲ್ಲಿಟ್ಟದ್ದು ಉರುಳಿ, ಇದು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಇಡ್ತೇನೆ. ಹಾಗೆ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಈಗ ತೊಳೆದಿಟ್ಟ ಫ್ಲವರನ್ನು ಈಗ ಇದಕ್ಕೆ ನಾವು ಉರುಳಿ ಇಟ್ಟಿದ್ದೇವಲ್ಲ ಬೇಯಲಿಕ್ಕೆ, ಅದು ಬೇಯ್ತಾ ಬಂದಿದೆ. ಅದಕ್ಕೆ ಈ ಫ್ಲವರನ್ನು ಸೇರಿಸಿಕೊಳ್ಳುವ. ಫ್ಲವರನ್ನ ಹಾಕ್ಕೊಳ್ಳುವ ಇದಕ್ಕೀಗ. ಫ್ಲವರ್ ಹಾಕಿ ಒಮ್ಮೆ ಮಗ್ಚುವ. ಇದನ್ನು ಎಲ್ಲ ಫ್ಲವರ್ನ ಹಾಕುವ ಇದಕ್ಕೆ, ತೊಳೆದಿಟ್ಟಂಥ ಫ್ಲವರ್ನ ಹಾಕಿ. ಮತ್ತು ಈಗ ಅದಕ್ಕೆ ಮಸಾಲೆ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಮೆಣಸು, ಒಂದು 5-6-7 ಮೆಣಸು. ನಾನು 5-6-7 ಅಂತ ಲೆಕ್ಕ ಕೊಡಬೇಕಾಗಿಲ್ಲ, ಯಾಕಂದರೆ ನಿಮಗೆ ನೀವು ಎಷ್ಟು ಕಟ್ ಮಾಡ್ಕೊಳ್ತೀರ ಅದಕ್ಕೆ ಅಷ್ಟಕ್ಕೆ ಹಾಕೋದಲ್ಲ. ನಾನೊಂದು 7-8 ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಕೊತ್ತಂಬರಿ ಅಂದರೆ ಧನಿಯಾ, ಮತ್ತು ಒಂದು 1/4 ಟೀ ಸ್ಪೂನು ಜೀರಿಗೆ. ಮತ್ತು ತುಂಬ ಮಸಾಲೆ ಅಂತ ಹಾಕ್ಕೊಳ್ಳಿಲ್ಲ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಹಾಕ್ಕೊಳ್ಳುವ. ಈಗ ನಾವು ಆ ಮಸಾಲ ಹಾಕಿದ್ದಕ್ಕೆ ತೆಂಗಿನಕಾಯಿ ಹಾಕಬೇಕಲ್ಲ. ಈಗ ಒಂದು ತೆಂಗಿನಕಾಯಿ ಹಾಕ್ಕೊಳ್ಳುವ. ಅದಕ್ಕೆ ಹುರಿದಿಟ್ಟಂಥ ಮಸಾಲೆಗೆ ಈಗ ತೆಂಗಿನಕಾಯಿ ನೋಡಿ, ಒಂದು ಸಣ್ಣದು ಒಂದು ಗಡಿ ತೆಂಗಿನಕಾಯಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹುಳಿ, ಸ್ವಲ್ಪ, ಮತ್ತು ಸ್ವಲ್ಪ ಅರಶಿಣ, ಹಾಗೆ ಒಂದು 2 ಬೆಳ್ಳುಳ್ಳಿ, 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಈಗ ಒಟ್ಟಿಗೆ ಸೇರಿಸಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಬಿಕೊಳ್ಳುವ ನಾವು. ಈಗ ರುಬ್ಬಿ ಆಯಿತು ನೋಡಿ, ರುಬ್ಬಿ ಆಯಿತು. ಈಗ ಬೆಂದಂಥ ಮಸಾಲೆಗೆ ಉಪ್ಪು ಹಾಕಿದ್ದೇವಲ್ಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇವಲ್ಲ, ಇದಕ್ಕೆ ಇದನ್ನು ಸೇರಿಸಿಕೊಳ್ಳುವ ನಾವು. ತುಂಬ ತೆಳು ಮಾಡೋದು ಬೇಡ, ಯಾಕಂದರೆ ತೋವೆಲ್ಲ ಮಾಡ್ಕೊಂಡಿದ್ದೇವಲ್ಲ, ಹಾಗಾಗಿ ತುಂಬ ತೆಳು ಬೇಡ, ಸಾಧಾರಣ ಮೀಡಿಯಮ್ ಸಾಕು ಇದಕ್ಕೆ. ಹಾಗಾಗಿ ನೋಡಿ ಇಷ್ಟು. ಈಗ ತೋವೆಗೊಂದು ಉಪ್ಪು ಹಾಕ್ಕೊಳ್ತೇನೆ, ಯಾಕಂದರೆ ಅದು ಕೂಡ ಆಯಿತು. ಹಾಗೆ ತೋವೆನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡುವ. ಮಿಕ್ಸ್ ಮಾಡಿ ಆಯಿತು. ದಪ್ಪ ಸಾಕಲ್ಲ, ಕರೆಕ್ಟ್ ಆಗಿದೆ ಮಾತ್ರ. ದಪ್ಪ ಎಷ್ಟು ಬೇಕಷ್ಟೇ, ಹೋಟೆಲ್ದು ತೋವೆ ಇರ್ತದಲ್ಲ ಅದೇ ರೀತಿ ಆಗಿದೆ, ಅಷ್ಟೇ ಚೆನ್ನಾಗಿ ಆಗಿದೆ. ಕಲ್ಲರ್ ಆಗಲಿ ದಪ್ಪ ಆಗಲಿ, ಹಾಗೆ ಟೇಸ್ಟು ನೋಡಲಿಲ್ಲ, ಟೇಸ್ಟ್ ನೋಡುವ ಮತ್ತೆ. ಹಾಗೆ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ನಾವು ಬೆಂತ ನೋಡುವ. ಇದು ಹಾಕಿದ್ದೇವಲ್ಲ, ಕುದೀತು, ಚೆನ್ನಾಗಿ ಕುದಿಬೇಕು, ಕುದಿಯದಿದ್ದರೆ ಹಾಳಾಗ್ತದಲ್ಲ, ಹಾಗಾಗಿ ಚೆನ್ನಾಗಿ ಕುದಿದಿದೆ. ಈಗ ಒಮ್ಮೆ ಮಗ್ಚಿ, ದಪ್ಪ ಎಲ್ಲ ಎಷ್ಟು ಉಂಟು ನೋಡಿ, ಕರೆಕ್ಟಾಗಿದೆ. ಉಪ್ಪೆಲ್ಲ ಈಗ ನೋಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಮತ್ತೆ ನೋಡುವ. ನನಗೆ ಉಪ್ಪು ನಿಜ ಹೇಳಬೇಕಂದ್ರೆ ನನಗೆ ಉಪ್ಪು ನೋಡುವ ಅಭ್ಯಾಸವೇ ಇಲ್ಲ, ಹಾಕೋದಷ್ಟೇ ನಾನು, ಮತ್ತೆ ನೋಡುವಾಗ ಸರಿ ಇರ್ತದೆ. ಈಗ ಒಂದು ಒಗ್ಗರಣೆ ಇಟ್ಟುಕೊಂಡಿದ್ದೇನೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿದೆ. ಇನ್ನು ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಪಟ ಆಗಬೇಕು. ಚಟ್ಪಟ ಆಗುವಾಗ ಈಗೊಂದು ಕೆಂಪು ಮೆಣಸು ಹಾಕುವ. 2 ಕೆಂಪು ಮೆಣಸು ಹಾಕ್ತಾಯಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಲಿ. ಸ್ವಲ್ಪ ಅದು ಸರಿ ಕಾದ್ಮೇಲೆ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಪುಡಿ ಹಿಂಗಿದ್ದರೆ ಪುಡಿ ಹಿಂಗೆ ಹಾಕ್ಕೊಳ್ಳಿ. ಪುಡಿ ಹಿಂಗೆ ಇಲ್ಲದಿದ್ದವರು ಕಲಸಿ ಪದಾರ್ಥಕ್ಕೆ ಹಾಕ್ಕೊಂಡ್ರೆ ಆಗ್ತದೆ. ನಾನು ಪುಡಿ ಹಿಂಗುಂಟು, ಹಾಗಾಗಿ ಸ್ವಲ್ಪ ಇದಕ್ಕೆ ಪುಡಿ ಹಿಂಗೆ ಹಾಕ್ಕೊಳ್ತೇನೆ. ಹಿಂಗೆ ಹಾಕಿದರೆ ಒಂದು ಫ್ಲೇವರ್ ಬೇರೆ ಇರುತ್ತೆ. ಮತ್ತು ಹಿಂಗೆ ನಾವು ಇದು ತೋವೆ ಮಾಡ್ತೇವಲ್ಲ, ಅದು ತುಂಬ ಗ್ಯಾಸ್ ಆಗೋದಿಲ್ಲ ಅನ್ನೋದಕ್ಕೆ ಹಿಂಗೆ ಹಾಕ್ಕೊಳ್ತೇವೆ. ಹಾಗೆ ಉರುಳಿ ಕೂಡ ಹಾಗೆ ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತೇಳಿ ನಾವು ಹಿಂಗೆ ಸ್ವಲ್ಪ ಹಾಕ್ಕೊಳ್ತೇವೆ. ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಇಲ್ಲದಿದ್ದರೆ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೂ ಆಗ್ತದೆ. ಹಾಗೆ ನೋಡಿ ಒಗ್ಗರಣೆ ಇದಕ್ಕೆ ಉರುಳಿ ಮತ್ತು ಫ್ಲವರ್ದಕ್ಕೆ ಹಾಕಿದೆ. ಈಗ ನಾವು ತೋವೆದಕ್ಕೆ ಹಾಕ್ಕೊಳ್ಳೋಣ. ತೋವೆದು ಕುದೀತಾ ಉಂಟು, ಉಪ್ಪು ಹಾಕಿದ್ದೇನೆ. ಆಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ
ತುಂಬ ಚೆನ್ನಾಗಿ ಆಗುತ್ತೆ. ಇದು ನಮಗೆ ಇಡ್ಲಿ ತಿನ್ನಲಿಕ್ಕೆ. ಮತ್ತು ನಾನು ಸೇಮಿಗೆ ಮಾಡುವಾಗ ತೋರಿಸಲಿಲ್ಲ ನಿಮಗೆ, ಯಾಕಂದರೆ ಮೊನ್ನೆ ಸೇಮಿಗೆ ಮಾಡಿದ್ದೆಲ್ಲ, ಹಾಗಾಗಿ ಅದನ್ನು ತೋರಿಸಲಿಲ್ಲ. ಮತ್ತು ಅದಲ್ಲದೆ ಲೆಂತ್ ಆಗ್ತದಲ್ಲ ತುಂಬ, ಅದಕ್ಕೋಸ್ಕರ ಇವತ್ತು ತೋರಿಸಲಿಲ್ಲ. ನಾನು ಸೇಮಿಗೆ ಮಾಡಿದ್ದೀನಿ, ಹಾಗಾಗಿ ಸೇಮಿಗೆ ತೋವೆ ಮಾಡಲಿಕ್ಕೋಸ್ಕರ ತೋವೆ ಮಾಡಿದ್ದೀನಿ ಬೆಳಿಗ್ಗೆಗೆ ಸೇಮಿಗೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಯಿತಾ ವಿಡಿಯೋ? ನಿಮಗೆ ಇದೆಲ್ಲ ಮಾಡೋದೆಲ್ಲ ಇಷ್ಟ ಆಗ್ತದೆ? ನಾವೆಲ್ಲ ಅಂದರೆ ಇದು ಅಳತೆ ಮಾಡಿ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪ ಅಂದರೆ 1 ಚಮಚ 1/4 ಚಮಚ ಹೀಗೆ ಹಾಕ್ತೇವೆ. ಚಮಚ ಅಳತೆದೆಲ್ಲ ಉಂಟು, ನಾನು ಹಾಕಲಿಲ್ಲ ಅದರಲ್ಲಿ, ಯಾಕಂದರೆ ನಮಗೆ ಹಾಕಿ ಹಾಕಿ ಅಭ್ಯಾಸ ಉಂಟು, ಅದೇ ರೀತಿ ಹಾಕ್ತೇವೆ. ನಿಮಗೆ ಹೇಳಿಕೊಡುವವರಿಗೆ ಕೂಡ 1 ಸ್ಪೂನು 1/4 ಸ್ಪೂನ್ ಅಂತೆಲ್ಲ ಹೇಳ್ತಾ ಇದ್ದೇನಲ್ಲ, ಹಾಗಾಗಿ ಹಾಗೆ ಹಾಕ್ಕೊಳ್ಳಿ. ಹಾಕೋದನ್ನ ಕೂಡ ಕರೆಕ್ಟ್ ತೋರಿಸ್ತಾ ಇದ್ದೇನಲ್ಲ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿ ಬಿದ್ರಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವಿಡಿಯೋನ ಎಲ್ಲರಿಗೆ ಲಿಂಕ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋದಲ್ಲಿ. ಬಾಯ್.